ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಇದೇ ಬರುವ ಮಾರ್ಚ್ 11-12ಕ್ಕೆ ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ನಡೆಯಲಿಕ್ಕಿದೆ. ಅಂದ್ರೆ ಅದರ ಟಾಪಿಕ್ ಭಾರತ್ 2047 ಅನ್ನುವಂತಹ ವಿಚಾರ ಸಂಕಿರಣ ನಡೆಯುತ್ತೆ. ಸೊ ಆ ವಿಚಾರವಾಗಿ ನಿಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಸೊ ವಿವೇಕಾನಂದ ಸ್ವಾಯತ್ತ ಮಹಾವಿದ್ಯಾಲಯ ನಾಡಿದ್ದು ಸೋಮವಾರ ಮಂಗಳವಾರ ಮಾರ್ಚ್ 11-12ರಂದು ಭಾರತ್ ಎಟ್ 2047 ಎ ಸೆಂಟನರಿ ವಿಷನ್ 2047 ಭಾರತದ ಒಂದು ಶತಮಾನದ ದೃಷ್ಟಿ ಅನ್ನುವಂತಹ ವಿಷಯವನ್ನು ಇಟ್ಕೊಂಡು 2 ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ 2 ಮುಖ್ಯ ಸಂಸ್ಥೆಗಳ ಜೊತೆಗೂಡಿಕೊಂಡು ಮಾಡ್ತಾ ಇದೆ. ನಮ್ಮ ಜೊತೆಗೆ ಸೇರಿಕೊಂಡಿರುವಂತಹ ಒಂದು ಸಂಸ್ಥೆ ICSSR ಅಂತ, ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್, ICSSR ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಅಂತ. ಇನ್ನೊಂದು ನಮ್ಮ ಜೊತೆಗೆ ಜೋಡಿಸಿಕೊಂಡಿರುವಂತಹ ಸಂಸ್ಥೆ RSVP, ರಾಷ್ಟ್ರೀಯ ಸಮಾಜ ವಿಜ್ಞಾನ ಪರಿಷತ್. ಈ 2 ಸಂಸ್ಥೆಗಳು ಸೇರಿಕೊಂಡು ವಿವೇಕಾನಂದ ಸ್ವಾಯತ್ತ ಮಹಾವಿದ್ಯಾಲಯ 11-12ರಂದು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಆಯೋಜಿಸ್ತಾ ಇದೆ. ಈ ರಾಷ್ಟ್ರೀಯ ವಿಚಾರ ಸಂಕಿರಣದ ಮೂಲ ಉದ್ದೇಶ ಸ್ವಾತಂತ್ರ್ಯ ಭಾರತ 1947 2047ರ ಈ ಶತಮಾನದ ಅವಧಿಯಲ್ಲಿ ನಡೆದು ಬಂದ ದಾರಿ, ನಡೀತಾ ಇರುವಂತ ದಾರಿ ಹಾಗೂ 2047ಕ್ಕೆ ಈ ವಿಕಸಿತ ಭಾರತದ ಕಲ್ಪನೆಯಲ್ಲಿ ಒಟ್ಟು ಭಾರತ ಹೇಗಿರಬೇಕು ಮತ್ತು ಯಾವ ರೀತಿ ಮುಂದುವರಿತಾ ಇದೆ, ವಿಶ್ವಗುರು ಆಗುವ ದೃಷ್ಟಿಯಲ್ಲಿ ಯಾವ ರೀತಿಯ ಬೇರೆ ಬೇರೆ ಸವಾಲುಗಳನ್ನು ಎದುರಿಸ್ತಾ ಇದೆ, ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಮತ್ತು ಒಟ್ಟು ತಂತ್ರಜ್ಞಾನ, ವಿಜ್ಞಾನ, ಸಾಂಸ್ಕೃತಿಕ, ಸಾಹಿತ್ಯಿಕ, ಕ್ರೀಡೆ ಈ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂತೆ ಹೇಗೆ ಬದಲಾವಣೆಗಳನ್ನು ಕಂಡಿದೆ, ಕಾಣ್ತಾ ಇದೆ ಮತ್ತು ಮುಂದೆ ಯಾವ ರೀತಿ ಅದು ಹೋಗ್ತದೆ. 2047ಕ್ಕೆ ಶತಮಾನದ ಅವಧಿಯಲ್ಲಿ ಭಾರತ ಕಂಡ ಒಟ್ಟು ದೃಷ್ಟಿ ಮತ್ತು ಮಾಡಬೇಕಾದಂತ ಇನ್ನು ಮುಂಬರುವ 24 ವರ್ಷಗಳಲ್ಲಿ ನಾವು ಮಾಡಬೇಕಾದಂಥದ್ದು ಇದೆಲ್ಲವನ್ನ ಒಳಗೊಂಡಂತ ವಿಷಯಗಳನ್ನ ಇಟ್ಟುಕೊಂಡು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ನಮ್ಮ ಕಾಲೇಜು ಆಡಳಿತ ಮಂಡಳಿ, ಅಧ್ಯಾಪಕರು, ಪ್ರಾಂಶುಪಾಲರು ಮತ್ತು ಎಲ್ಲರೂ ಸೇರಿಕೊಂಡು ಆಯೋಜನೆಯನ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ದಿಕ್ಸೂಚಿ ಭಾಷಣವನ್ನ ಮಾಡ್ತಾ ಉದ್ಘಾಟಕರಾಗಿ ನಮ್ಮ ಜೊತೆಗೆ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ಇದರ ಉಪಕುಲಪತಿಗಳಾಗಿರುವಂತ ವಿಷ್ಣುಕಾಂತ್ ಚಟಪಳ್ಳಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜೊತೆಗೆ ಕುಲಪತಿಗಳಾದಂಥ ಒರಿಸ್ಸಾ ಯೂನಿವರ್ಸಿಟಿಯ ಕುಲಪತಿಗಳಾದಂತಹ ಹಾಗೂ RSVP ರಾಷ್ಟ್ರೀಯ ಸಮಾಜ ವಿಜ್ಞಾನ ಪರಿಷತ್ತು ಇದರ ಸದಸ್ಯರು ಆಗಿರುವಂತಹ ಶ್ರೀಯುತ PV ಕೃಷ್ಣ ಭಟ್ಟಿ ಇವರು ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಇರುತ್ತಾರೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ತದನಂತರ ಆ ದಿನ 2 ವಿಚಾರಗೋಷ್ಠಿಗಳು ವಿಶೇಷವಾಗಿ ಬೆಳಕನ್ನ ಚೆಲ್ಲುವಂಥದ್ದು. ಒಂದು ಪ್ರಥಮ ಗೋಷ್ಠಿಯಲ್ಲಿ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಸತೀಶ್ ಮರಾಠೆ ಅವರು ಬರ್ತಾರೆ. ಭಾರತದ ಒಟ್ಟು ಇಕಾನಮಿ ಮತ್ತು ಸ್ಥಿತಿಗತಿಗಳ ಬಗ್ಗೆ ಅವರು ಬೆಳಕನ್ನ ಚೆಲ್ತಾರೆ. ಆಮೇಲೆ ಮಧ್ಯಾಹ್ನ ನಂತರ ನಡೆಯುವಂತಹ ವಿಚಾರಗೋಷ್ಠಿಯಲ್ಲಿ 2 ಜನ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆಗೆ ಇರ್ತಾರೆ. ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯ ನ್ಯೂ ದೆಹಲಿ ಇದರ ಇಕನಾಮಿಕ್ಸಿನ ಪ್ರೊಫೆಸರ್ ಆಗಿರುವಂತಹ ಪ್ರೊಫೆಸರ್ ರಮೇಶ್ ಶಾಲಿಯಾನ್ ಅವರು ವಿಕಸಿತ ಭಾರತ್ 2047 ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ಅದೇ ರೀತಿ ನಮ್ಮ ವಿವೇಕಾನಂದ ಮಹಾವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಡಾಕ್ಟರ್ H ಮಾಧವ್ ಭಟ್ ಅವರು ಕೂಡ ಒಟ್ಟು ಸೋಷಿಯಲ್ ಮತ್ತು ಕಲ್ಚರಲ್ ಟ್ರಾನ್ಸ್ಮಿಷನ್ ಈ ವಿಷಯವಾಗಿ ಕೂಡ ಅವರು ಅದರಲ್ಲಿ ಮಾತನಾಡ್ತಾರೆ. ಆಮೇಲೆ ಬಹಳಷ್ಟು ಸಂಶೋಧನಾರ್ಥಿಗಳು, ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ವಿಶೇಷವಾಗಿ ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಸಂಪನ್ಮೂಲ ವ್ಯಕ್ತಿಗಳ ಜೊತೆಗೆ ಪ್ರಬಂಧ ಮಂಡನೆಯನ್ನ ಮಾಡುವಂತಹ ಅವಕಾಶವನ್ನು ಕೂಡ ನಾವು ಈಗಾಗಲೇ ಅವರಿಗೆ ಒದಗಿಸಿಕೊಟ್ಟಿದ್ದು 4 ವಿಭಾಗಗಳಲ್ಲಿ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಸೋಷಿಯಲ್ ಸೈನ್ಸಸ್ ಮತ್ತು ಲ್ಯಾಂಗ್ವೇಜಸ್ ಅಂತ ಈ 4 ವಿಭಾಗಗಳಲ್ಲಿ ಪ್ರಬಂಧ ಮಂಡನೆಗಳು ಸಿಲೆಕ್ಟ್ ಆದಂತಹ ಪ್ರಬಂಧ ಮಂಡನೆಗಳು ನಡೀತದೆ. 2ನೇ ದಿನದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಹಕಾರಿ ಕ್ಷೇತ್ರವನ್ನ ಬೆಳೆಸುವ ದೃಷ್ಟಿಯಿಂದ ಮತ್ತು ಅದರ ಕೊಡುಗೆ ಭಾರತದ ಒಟ್ಟು ಈ ವಿಕಸಿತ ಭಾರತ ಅಥವಾ ಭಾರತ 2047ರಲ್ಲಿ ಮತ್ತು ನಡೆದು ಬಂದ ಹಾದಿಯನ್ನು ನೋಡಿದಾಗ
ಒಟ್ಟು ಭಾರತ 2047ಕ್ಕೆ ಈ ಹಂತಕ್ಕೆ ತಲುಪಬೇಕು, ಏನು ನಮ್ಮ ಕನಸಿದೆ, ಭಾರತದ ಪ್ರತಿಯೊಬ್ಬರನ್ನ ಕನಸು ಏನಿದೆ ಆ ಹಂತಕ್ಕೆ ತಲುಪಬೇಕು ಅಂತಾದ್ರೆ ಹಲವಾರು ಕ್ಷೇತ್ರಗಳು ಅದರಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾವೆ, ಕೊಡುಗೆಗಳನ್ನ ಕೊಟ್ಟಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಸಹಕಾರಿ ಕ್ಷೇತ್ರದ ಕೊಡುಗೆ ಈ ಭಾಗದಲ್ಲಿ ಬಹಳಷ್ಟು ಇರೋದ್ರಿಂದ ಅದನ್ನ ಗಮನಿಸಿಕೊಂಡು ವಿಶೇಷವಾಗಿ 2 ವಿಚಾರಗೋಷ್ಠಿಗಳು 12ನೇ ತಾರೀಕಿನಂದು ನಡೀತದೆ. ಚಾಣಕ್ಯ ಯೂನಿವರ್ಸಿಟಿ ಬೆಂಗಳೂರು ಇದರ ಉಪಕುಲಪತಿಗಳಾಗಿರುವಂತ ವೈಸ್ ಚಾನ್ಸಲರ್ ಆಗಿರುವಂತ ಶ್ರೀಯುತ ಪ್ರೊಫೆಸರ್ ಡಾಕ್ಟರ್ ಯಶವಂತ ಡೋಂಗ್ರೆ ಅವರು ಈ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ವಿಷಯವನ್ನ ಮತ್ತು ಕೋಆಪರೇಷನ್ ನ ಬಗ್ಗೆ ಅವರು ವಿಚಾರಗೋಷ್ಠಿಯನ್ನ ನಡೆಸಿಕೊಡುತ್ತಾರೆ. ಅದೇ ರೀತಿ ತದನಂತರದ ಗೋಷ್ಠಿಯಲ್ಲಿ ಮೈಸೂರಿನ ರೂರಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ರೂರಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಇದರ ಪ್ರೊಫೆಸರ್ ಆಗಿರುವಂತ ಡಾಕ್ಟರ್ ವೆಂಕಟರಾಜ್ ಅವರು ಮತ್ತೆ ಪುನಃ ಈ ರೂರಲ್ ಡೆವಲಪ್ಮೆಂಟಿನ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ನೀಡ್ತಾರೆ ವಿಚಾರಗೋಷ್ಠಿಯಲ್ಲಿ. ಆಮೇಲೆ ನಂತರ ಮಧ್ಯಾಹ್ನ ಮೇಲೆ ಮತ್ತೆ ಆಯ್ದ ಪ್ರಬಂಧಗಳು 4 ವಿಭಾಗದಲ್ಲಿ ಮಂಡನೆಗಳಾಗುತ್ತದೆ. ಕೊನೆಯದಾಗಿ ನಮ್ಮ ವ್ಯಾಲಿಡೇಟರಿ ಫಂಕ್ಷನ್ ನಲ್ಲಿ ಮತ್ತೆ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ಕೆ ಎಂ ಕೃಷ್ಣ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಒಡಿಸ್ಸಾ ಇದರ ವೈಸ್ ಚಾನ್ಸಲರ್ ಆಗಿರುವಂತಹ ಪ್ರೊಫೆಸರ್ PV ಕೃಷ್ಣ ಭಟ್ ಅವರು ವಿಶೇಷವಾಗಿ ಅಲ್ಲಿ ಒಂದು ಸಮಾರೋಪದ ಮಾತುಗಳನ್ನು ಆಡುವುದರೊಂದಿಗೆ ಈ ವಿಚಾರ ಸಂಕಿರಣ ಕೊನೆಗೊಳ್ಳುತ್ತದೆ. ಈಗಾಗಲೇ ದೇಶದ ಹಲವಾರು ಭಾಗಗಳಿಂದ ಸುಮಾರು 200ಕ್ಕೂ ಮಿಕ್ಕಿದ ಬೇರೆ ಬೇರೆ ಸಂಶೋಧನಾರ್ಥಿಗಳು, ಅಭ್ಯರ್ಥಿಗಳು, ಅಧ್ಯಾಪಕರುಗಳು, ವಿದ್ಯಾರ್ಥಿಗಳು ಈ ಒಂದು ನ್ಯಾಷನಲ್ ಅಥವಾ ರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ಜೋಡಣೆಯನ್ನ ಮಾಡಿಕೊಂಡಿದ್ದು ವಿಶೇಷವಾಗಿ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ಪ್ರಬಂಧವನ್ನ ಮಂಡನೆಯನ್ನ ಮಾಡುತ್ತಾರೆ. ಹಾಗಾಗಿ ಈ ಒಂದು ಸ್ವಾಯತ್ತ ಮಹಾವಿದ್ಯಾಲಯ ವಿವೇಕಾನಂದ ಮಹಾವಿದ್ಯಾಲಯ ಸ್ವಾಯತ್ತ ಮಹಾವಿದ್ಯಾಲಯ ಆದ ನಂತರದ ಪ್ರಥಮ ರಾಷ್ಟ್ರೀಯ ವಿಚಾರ ಸಂಕಿರಣ. ಈ ಮೊದಲು ಹಲವಾರು ರಾಷ್ಟ್ರೀಯ ವಿಚಾರ ಸಂಕಿರಣಗಳಾಗಿದೆ, ಆದರೆ ಸ್ವಾಯತ್ತ ಮಹಾವಿದ್ಯಾಲಯದ ಪ್ರಥಮ ರಾಷ್ಟ್ರೀಯ ವಿಚಾರ ಸಂಕಿರಣ ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಮತ್ತು ರಾಷ್ಟ್ರೀಯ ಸಮಾಜ ವಿಜ್ಞಾನ ಪರಿಷತ್ ಇದರ ಸಹಯೋಗದೊಂದಿಗೆ ಮಾರ್ಚ್ 11 ಮತ್ತು 12ರಂದು ನಮ್ಮ ಕಾಲೇಜಿನ ಗೋಲ್ಡನ್ ಜುಬ್ಲಿ ಸಭಾಂಗಣ ಇಲ್ಲಿ ಸಂಪನ್ನಗೊಳ್ಳಿಕ್ಕಿದೆ. ಈ ಮಾಹಿತಿಯನ್ನ ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ತಾ ನಿಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಈ ಒಂದು 2 ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ಆಹ್ವಾನವನ್ನ ಮಾಡ್ತಾ ಇದ್ದೇವೆ. ಹೌದು, ರಿವೈಸ್ ಆಗಿದೆ. ಯಾಕೆಂದ್ರೆ ಹೌದು ಅಲ್ಲ, ಇದು ಪ್ರೆಸ್ ನೋಟ್ ಅಲ್ಲಿ ಇರುವುದು ಸರಿ ಇದೆ ಸರ್. ಹೌದಾ, ಆಗಿದೆ. ಜೊತೆಗೆ ಸಹಕಾರಿ ಕ್ಷೇತ್ರದ ಒಂದಿಷ್ಟು ಬಂಧುಗಳು ಕೂಡ ನಮಗೆ 2ನೇ ದಿನ ಜೋಡಿಸಿಕೊಳ್ತಾ ಇದ್ದಾರೆ ನಮ್ಮ ಜೊತೆಗೆ. ವಿಶೇಷವಾಗಿ ಅದರಲ್ಲಿ ವಿಚಾರಗೋಷ್ಠಿ ಇರುವುದರಿಂದ ಯಾರು ಅದು ಅವರು 2ನೇ ದಿನದ್ದು ಹೇಳಿದೆ ಸರ್. ಯಶವಂತ ಡೋಂಗ್ರೆ ಅವರು ಮತ್ತು ಇವರು ವೆಂಕಟರಾಜ್ ಅವರು ಮಾತಾಡ್ತಾರೆ 2ನೇ ದಿನ ವಿಚಾರಗೋಷ್ಠಿ. ಅದು ಭಾಗವಹಿಸುವವರು ಸಹಕಾರಿ ಕ್ಷೇತ್ರ. ಜೊತೆಗೆ ಅದರಲ್ಲಿ ಚೇರ್ಪರ್ಸನ್ ಆಗಿ ಒಂದು ಸೆಷನ್ಗೆ ನಮ್ಮ ಸತೀಶ್ ಚಂದ್ರ ಅವರೇ ಇರ್ತಾರೆ ಸಹಕಾರಿ ಕ್ಷೇತ್ರದಿಂದ. ಅದೇ ರೀತಿ ಇನ್ನೊಂದು ಸೆಷನ್ ಅಲ್ಲಿ ನಮ್ಮ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಜೊತೆಗೆ ಇಕನಾಮಿಕ್ಸ್ನಲ್ಲಿ ಹಿರಿಯ ಪ್ರೊಫೆಸರ್ ಆಗಿರುವಂತಹ ಶ್ರೀಪತಿ ಕಲ್ಲೂರಾಯ ಸರ್ ಅವರಲ್ಲಿ ಚೇರ್ಪರ್ಸನ್ ಆಗಿ ಕೂಡ ಇರ್ತಾರೆ ಮಾಹಿತಿಯನ್ನು ನೀಡುವಂತ. ಇದು ಯಾರೂ ಭಾಗವಹಿಸುವಂತದ್ದು ಸರ್. ಪಬ್ಲಿಕ್ಗೆ ಕೂಡ ಇದು ಮುಕ್ತ ಅವಕಾಶ ಇದೆ, ಪಬ್ಲಿಕ್ ಕೂಡ ಭಾಗವಹಿಸಬಹುದು. ಮತ್ತೆ ನಮ್ಮ ಜೊತೆಗೆ ಇದರಲ್ಲಿ ವಿಶೇಷವಾಗಿ ಈ ಒಟ್ಟು ಇಲ್ಲಿ ಆದಂತ ಪ್ರಬಂಧ ಆದಂತ ಪ್ರಬಂಧಗಳು ಮತ್ತು ಚರ್ಚೆಯಾದಂತ ವಿಷಯವನ್ನ ನಾವು ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಇವರಿಗೆ ಇದನ್ನ ನಾವು ಕಳಿಸಿಕೊಡ್ಲಿಕ್ಕಿದೆ. ಹಾಗಾಗಿ ಭಾರತ ಮುಂದೆ ಮಾಡುವಂತಹ ಪಾಲಿಸಿಗಳಲ್ಲಿ ಏನು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಪ್ರತಿಯೊಬ್ಬನ ಕೊಡುಗೆ ಏನು ಅನ್ನುವುದಕ್ಕೆ ಪಾಲಿಸಿ ಮಾಡುವಂತ ಸಂದರ್ಭಗಳಲ್ಲಿ ಇದನ್ನು ಕೂಡ ಪರಿಗಣನೆಗೆ ಅವರು ತೆಗೊಳ್ತಾರೆ. ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚಿನವರು ಇದನ್ನ ಪ್ರಬಂಧ ಮಂಡನೆಯನ್ನ ಮಾಡಿರುವುದನ್ನು ಅವರು ಗಮನಿಸಿ ಆ ವಿಷಯಗಳನ್ನ ಕೂಡ ಅವರು ತೆಗೊಳ್ಳುತ್ತಾರೆ. ಹೌದು, ಅದನ್ನ ಅಲ್ಲಿಗೆ ಸಬ್ಮಿಟ್ ಮಾಡ್ಲಿಕ್ಕಿದೆ ಸರ್. ನಮಗೆ ಇದೆಲ್ಲ ರಿಪೋರ್ಟ್ ಅನ್ನ ನಾವು ಅವರಿಗೆ ಸಬ್ಮಿಟ್ ಮಾಡ್ಲಿಕ್ಕಿದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.